ತುಳುಪರ ಸಂಘಟನೆಯ ವತಿಯಿಂದ ತುಳು ಭಾಷೆಗೆ ಮಾನ್ಯತೆ ಸಿಗಬೇಕೆಂದು ನಿನ್ನೆ ನಿಗದಿಯಾಗಿದ್ದ ಪ್ರತಿಭಟನೆಯನ್ನ ನಡೆಸದಂತೆ ನಿನ್ನೆ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಇದರಿಂದ ಬೇಸರಗೊಂಡ ತುಳುಪರ ಸಂಘಟನೆಗಳು ಕೊರೋನಾ ಸಂದರ್ಭದಲ್ಲಿ ರಾಜಕೀಯ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಕೊಡ್ತಾರೆ, ರಾಜಕೀಯ ಪ್ರತಿಭಟನೆಗೆ ಅವಕಾಶವನ್ನ ಕೊಡ್ತಾರೆ. ಆದರೆ ನಮ್ಮ ತುಳುವರ ಶಾಂತಿಯುತ ಪ್ರತಿಭಟನೆಗೆ ಮಾತ್ರ ಕೊರೋನಾ ನಿಯಮದ ಕಾರಣವನ್ನ ಹೇಳ್ತಾರೆ. ತುಳು ಭಾಷೆಗೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ. ತುಳುನಾಡ ವೀರರ ಹೆಸರನ್ನ ರೈಲ್ವೆಗೆ ಆಗ್ಲಿ ಯಾವುದೇ ಸರ್ಕಲ್ಗೆ ಆಗ್ಲಿ ಇನ್ನೂ ಇಡೋಕೆ ಆಗಿಲ್ಲ ಎಂದು ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ ಅಭಿಯಾನ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳ ಮೂಲಕ ರಾಜಕೀಯ ಪಕ್ಷಗಳಲ್ಲಿ ನಾಯಕರನ್ನು ಹಕ್ಕನ್ನು ಕೇಳ್ತಿದ್ವಿ. ಪ್ರಥಮ ಬಾರಿಗೆ ನಾವು ನಮ್ಮ ತುಳುವರ ಸಂಘಟನೆಗಳೆಲ್ಲ ಒಟ್ಟಾಗಿ ಒಂದು ರಸ್ತೆಗೆ ಇಳಿದು ಒಂದು ಸಣ್ಣ ಮಟ್ಟದ ಮೌನ ಪ್ರತಿಭಟನೆ, ಅಂದರೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮಾಡಿಸುವಂಥ ಒಂದು ಪುರಮಠ ಸಮಿತಿಯ ಮುಖೇನ ತೀರ್ಮಾನಿಸಿತು. ಅದನ್ನು ಸರ್ಕಾರ ಹತ್ತಿಕ್ಕುವ ಕೆಲಸವನ್ನು ಮಾಡಿದೆ. ಇದು ತುಂಬ ಬೇಸರದ ವಿಷಯ. ಖಂಡಿತವಾಗಲೂ ತುಳುವರು ಶಾಂತ ಪ್ರಿಯರು ಅನ್ನುವಂಥ ಮಾತಿಗೆ ಅದೇ ರೀತಿಯಾಗಿ ಇವತ್ತು ನೋಟಿಸ್ ನೀಡೋದಕ್ಕಾಗಿ ನಮ್ಮ ಪ್ರತಿಭಟನೆಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಇನ್ನು ಮುಂದೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಇನ್ನೂ ಸಮಿತಿಯಲ್ಲಿ ನಿರ್ಧಾರ ಆಗಲಿಲ್ಲ. ಆ ಸಮಿತಿಯ ಮುಖೇನ ನಾವು ನಿರ್ಧಾರ ತಗೊಂಡು ಮತ್ತೆ ತಿಳಿಸ್ತೇವೆ. ಪ್ರತಿಭಟನೆ ನಿಲ್ಲಿಸಿದೆ. ಪ್ರಸ್ತುತವಾಗಿ ಅದೇ ನಮಗೆ ಇವಾಗ ಪೊಲೀಸ್ ಇಲಾಖೆಯ ಮುಖೇನ ನಮಗೆ ಒಂದು ನೋಟಿಸ್ ಜಾರಿಯಾಗಿದೆ. ಒಂದು ವೇಳೆ ನೀವು ಮೌನ ಪ್ರತಿಭಟನೆ ಮಾಡ್ತಿರುವುದು ಇದೀಗ ಪ್ರಸ್ತುತ ಕೊರೋನಾದ ಹಿನ್ನೆಲೆಯಲ್ಲಿ ಇದನ್ನು ನಿರ್ಬಂಧಿಸಲಾಗಿದೆ ಅಂತ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಕೊರೋನಾ ನಿಯಂತ್ರಣ ಸೆಕ್ಷನ್, ಅದೇ ರೀತಿ ವಿಪತ್ತು ನಿರ್ವಹಣಾ ಇದರ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸ್ತೇವೆ ಅನ್ನುವಂಥ ನೋಟಿಸನ್ನು ಪೊಲೀಸ್ ಇಲಾಖೆಯ ಮೂಲಕ ನಮಗೆ ಸಿಕ್ಕಿದೆ. ಅದಕ್ಕಾಗಿ ನಾವು ಪ್ರತಿಭಟನೆ ನಾವೊಂದು ಪ್ರತಿಭಟನೆ ಸಭೆಯನ್ನು ಹಮ್ಮಿಕೊಂಡಿದ್ದೆವು. ಮೌನ ಪ್ರತಿಭಟನೆಯನ್ನು ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ನಾವು ಎಲ್ಲ ಸಂಘಟನೆಗಳು, ಜೈ ತುಳುನಾಡು ಸಂಘಟನೆ, ಯುವ ತುಳುನಾಡು ಸಂಘಟನೆ, ತುಳುವೆರ ಕುಡ್ಲ, ಅದೇ ಎಲ್ಲ ಸಂಘಟನೆಗಳನ್ನ ಸೇರಿಸಿಕೊಂಡು ನಾವು ತುಳು ರಾಜ್ಯ ಭಾಷಾ ಪೊರಂಬಾಟ ಸಮಿತಿ ಎಂಬ ಒಂದು ಬ್ಯಾನರ್ನ ಅಡಿಯಲ್ಲಿ ನಾವು ಒಂದು ಹೋರಾಟ ಮಾಡಬೇಕಂತ ನೆನೆಸಿದ್ದೆವು. ಆದರೆ ನಿನ್ನೆ ತಾನೇ ನಮಗೆ ಪೊಲೀಸ್ ಸ್ಟೇಷನಿಂದ ನಮಗೆ ನೋಟಿಸ್ ಕೊಡ್ತಾ ಇದ್ದಾರೆ. ನೀವು ಒಂದು ವೇಳೆ ಕ್ಲಾಕ್ ಟವರ್ನ ಹತ್ರ ನೀವು ಪ್ರತಿಭಟನೆ ಮಾಡಿದ್ದಲ್ಲಿ ಪಕ್ಷದಲ್ಲಿ ನಿಮ್ಮ ಮೇಲೆ ಸಾಂಕ್ರಾಮಿಕ ರೋಗಗಳ ವಿಷಯದಲ್ಲಿ ಮತ್ತು ಪ್ರಕೃತಿ ವಿಕೋಪ ಸೆಕ್ಷನ್ ಅಡಿಯಲ್ಲಿ ನಿಮ್ಮ ಮೇಲೆ ಕೇಸು ದಾಖಲು ಮಾಡಲಾಗ್ತದೆ ಅಂತ ಹೇಳ್ಕೊಂಡು ನಮಗೆ ನೋಟಿಸ್ ಜಾರಿ ಮಾಡ್ತಾರೆ. ಆದರೆ ನಮಗೆ ಬೇಸರ ಅಂದರೆ ಹಲವಾರು ಇವತ್ತು ರಾಜಕೀಯ ಪಕ್ಷಗಳು, ಹಲವಾರು ಬೇರೆ ಬೇರೆ ಧಾರ್ಮಿಕ ಸಮಾವೇಶಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಸಾವಿರಾರು ಜನ ಸೇರ್ತಿದ್ದಾರೆ. ಅಲ್ಲಿ ಕೊರೋನಾ ಕಾನೂನು ಜಾರಿಯಾಗದ ಸಂದರ್ಭದಲ್ಲಿ ನಮ್ಮ ತುಳುವಿನ ಹೋರಾಟಕ್ಕೆ ಯಾಕೆ ಈ ಕೊರೋನಾದ ಒಂದು ಕಾನೂನನ್ನು ಜಾರಿ ಮಾಡಿಕೊಂಡು ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಮ ಒಂದು ಪ್ರಶ್ನೆ ಆಗಿದೆ. ಇವತ್ತು ತುಳುವಿನ ಹಲವಾರು ಹೋರಾಟಗಳು ನಡೀತಾ ಉಂಟು. ಇವತ್ತು ರಾಜರನ್ನು ತಗೊಂಡ್ರೆ ಇವತ್ತು ಅಬ್ಬಕ್ಕ ರಾಣಿಗೆ ಒಂದು ಸಿಗಬೇಕಂತ ಮಾನ್ಯತೆ ನಮಗೆ ಸಿಗ್ತಾ ಇಲ್ಲ. ಇಲ್ಲಿಯ ಕೋಟಿ ಚೆನ್ನ ಆಗಿರ್ಬೋದು, ಹಲವಾರು ಮಹಾಪುರುಷರಿಗೆ ಇವತ್ತು ಮಾನ್ಯತೆ ಸಿಗ್ತಾ ಇಲ್ಲ. ಅದೇ ಝಾನ್ಸಿ ರಾಣಿ ಆಗಿರ್ಬೋದು, ಅಥವಾ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಅಲ್ಲಿಯ ಆ ಪ್ರದೇಶದಲ್ಲಿ ಸರ್ಕಲ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಗೆ ಹೆಸರಾಗಿರ್ಬೋದು, ಅಥವಾ ವಿಮಾನ ನಿಲ್ದಾಣಕ್ಕೆ ಹೆಸರುಗಳನ್ನು ಇಡ್ತಾರೆ. ಆದರೆ ಇಲ್ಲಿಯ ತುಳುನಾಡಿನ ಒಂದು ಮಹಾಪುರುಷರ ಹೆಸರನ್ನು ಅಂಥ ಒಂದು ಪ್ರದೇಶಗಳು ಇಡುವಂಥಲ್ಲಿ ಕೂಡ ಹಿನ್ನಡೆ